ಗೋಧಿ ಹಿಟ್ಟಿನ ಬಿಸ್ಕೆಟ್ ಮೇಲ್ಗಡೆ ನೀವು ಏನು ಎಳ್ಳು ಎಲ್ಲ ಹಾಕಿದ್ದೀವಿ. ಯಾಕೆಂದರೆ ಅದು ಎಳ್ಳು ಆ್ಯಕ್ಚುಲಿ ಅದರಲ್ಲಿ ಕ್ಯಾಲ್ಸಿಯಂ ಅಂಶ ಇದೆ. ಮಕ್ಕಳಿಗೆ ಸುಮ್ಮನೆ ಎಳ್ಳು ಕೊಟ್ಟರೆ ತಿನ್ನಲ್ಲ. ಅದಕ್ಕೆ ಬಿಸ್ಕೆಟ್ ಜೊತೆಗೆ ಹಾಕಿದರೆ ಆರೋಗ್ಯಕ್ಕೂ ಒಳ್ಳೆಯದು ಅಂತ. ಚೆನ್ನಾಗಿರುತ್ತೆ. ಅಡುಗೆ ಮನೆ ಬಂದೈತಲ್ಲ, ಈಗ ಫಸ್ಟಿಗೆ ಯಾವುದು ಸ್ವೀಟಿಂದಲೇ? ಫಸ್ಟಿಗೆ ಸ್ವೀಟಿಂದ. ಓಕೆ, ಯಾವುದು ಹೇಳಿದ್ದು ನೀವು? ನಾವು ಗೋಧಿ ಹಿಟ್ಟಿನ ಬಿಸ್ಕೆಟ್ ಅಲ್ಲ, ಅಂದರೆ ಬಿಸ್ಕಿಟ್ ಆಗ್ಬೋದು ಅಥವಾ ನಾವು ಅದರಿಂದ ಬರ್ಫಿ ಹೇಳ್ಬೋದು. ಆದರೆ ಬರ್ಫಿಯನ್ನೇ ನಾವು ಒಂದು ಬಿಸ್ಕಿಟ್ ಆಗಿ ಕನ್ವರ್ಟ್ ಆಗಿ ಮಾಡುವ. ಇದು ಟೀ ಜೊತೆಗೆಲ್ಲ ತಿನ್ಬೋದು. ಮಕ್ಕಳಿಗೆ ಇಷ್ಟ ಅಂತೇಳಿ ಅಂದರೆ ಬಿಸ್ಕಿಟ್ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು. ಅಂದರೆ ಇದಕ್ಕೆ ಹೆಚ್ಚು ಇಂಗ್ರೀಡಿಯೆಂಟ್ಸ್ ಇಲ್ಲ ಅಲ್ಲ, ಮನೆಯಲ್ಲಿ ಏನಾದರೂ ಇದ್ರೆ ಹೋಗಿ ಕಿಚನಿಗೆ ಹೋಗೋದು, ರೆಡಿ ಮಾಡೋದು ರಪ್ಪ ಅಂತ. ಬೇಗ ಅಡುಗೆ ಮಾಡೋರಿಗೆ ಇದು ಈಸಿ. ಓಕೆ, ಸ್ಟಾರ್ಟ್ ಮಾಡುವ. ಓಕೆ, ಎಂತ ಬೇಕು ಫಸ್ಟಿಗೆ ಒಂದು ಬಾಣಲೆ ಬೇಕಾ? ಓಕೆ, ಅಂದರೆ ಈಗ ಫಸ್ಟಿಗೆ ಒಲೆ ಉರಿಸಬೇಕು. ನಿಮ್ಮ ಮನೆಯಲ್ಲೆಲ್ಲ ನೀವೇ ಒಳ್ಳೆ ಮಾತು, ಒಲೆ ಉರಿಸುದು. ಒಲೆ ಮಾತು ಫಸ್ಟಿಗೆ ಬೆಂಕಿ ಹಚ್ಚುದಂತ ಹೇಳಿಲ್ಲ, ಅದೊಂದು ದೊಡ್ಡದು ಒಳ್ಳೆಯದು. ಓಕೆ, ಸ್ಲಿಮ್ಮಲ್ಲಿ ಇರಲಿ, ಸ್ಲಿಮ್ಮಲ್ಲಿ. ಓಕೆ, ಈಗ ಇದು ತುಪ್ಪ ಬೇಕಲ್ಲ. ನಾವು ತುಪ್ಪ ಅಂತ ಬಂದಾಗ ಕೇಸಿಯವರ ಶುದ್ಧ ಹಸಿರು ತುಪ್ಪ ಹಾಕ್ತಾ ಇದ್ದೇವೆ. ಎಷ್ಟು ಬೇಕಾಗುತ್ತಾ? ಒಂದು 4 ಸ್ಪೂನ್ ಬೇಕು. 4 ಸ್ಪೂನು ಕೇಸಿ ಶುದ್ಧ ಹಸುವಿನ ತುಪ್ಪ ಸಾಕಾಗುತ್ತಾ? ಸಾಕು. ಬೇಕಿದ್ರೆ ಆಮೇಲೆ ಆ್ಯಡ್ ಮಾಡಿ, ಬೇಕಿದ್ರೆ ಮತ್ತೆ ಆ್ಯಡ್ ಮಾಡು. ತುಪ್ಪ ಅಂತೂ ಸಾಧಾರಣ ಬಿಸಿ ಆಗ್ತಾ ಬಂತಲ್ಲ. ಎಸ್, ಈಗ ಇದಕ್ಕೆ 1 ಬೌಲಷ್ಟು, ಅಂದರೆ ತುಪ್ಪ ಆ್ಯಕ್ಚುಲಿ 1 ಬೌಲಷ್ಟು ಇರ್ಬೋದು. ಈಗ 4 ಸ್ಪೂನ್ ಅಂದರೆ ಅಷ್ಟೇ ಗಾತ್ರದ್ದು ನಾವು ಗೋಧಿ ಹಿಟ್ಟು ಹಾಕ್ತಾ ಇದ್ದೇವೆ. ಓಕೆ, ಎಷ್ಟು ತುಪ್ಪ ತಗೊಂಡಿದ್ದೀವಿ ಅಷ್ಟೇ ಹಾಕೋದು, ಒಳ್ಳೆಯದಲ್ಲ? ಹೌದು. ಓಕೆ, ಈಗ ಸ್ಲಿಮ್ಮಲ್ಲಿ ಇರುವಾಗಲೇ ಇದನ್ನು ಗಂಟು ಬರೋದಾಗಿ. ಇದಕ್ಕೆ ನೀವು ಸ್ಲಿಮ್ಮಲ್ಲಿ ಇರಲಿ ಅಂತ ಹೇಳಿ. ಹೌದು. ಓಕೆ, ಜಾಸ್ತಿ ಆದರೆ ಗೋಧಿ ಹಿಟ್ಟು ಸ್ವಲ್ಪ ಕರೆಕ್ಟ್ ನೋಡಿ. ಅಷ್ಟು ತುಪ್ಪ ಹಾಕಿದ್ರು ಕೂಡ ಆಗ್ತದೆ ನೋಡಿ. ಇದೊಂಥರ ಪೇಡ ಟೈಪ್ ಬರ್ಬೋದು. ಪೇಡ ಟೈಪ್ ಬರ್ತದೆ. ಈಗ ಇನ್ನು ಬೆಲ್ಲ ಹಾಕ್ಕೊಳ್ಳುವ, ಸ್ಲಿಮ್ಮಲ್ಲೇ ಇರಲಿ. ಓಕೆ, ಈಗ ಬೆಲ್ಲ ಹಾಕು. ಓಕೆ, ಬೆಲ್ಲ ಹಾಕಿ ಪುಡಿ ಮಾಡ್ಕೊಂಡಿದ್ದೀರಾ? ಅದು ಪುಡಿ ಮಾಡಿ ತಂದಿದ್ದೇನೆ. ಬೆಲ್ಲದ ನೀರು ಆ ಥರನೂ ಹಾಕ್ಕೊಳ್ಬೋದಾ? ಹಾಕ್ಬೋದು, ಆದರೆ ನೀರು ಜಾಸ್ತಿ ಆಗ್ತದೆ. ಅದು ಇದೇ ಬೆಲ್ಲ ಕರಗುವಾಗ ಸ್ವಲ್ಪ ನೀರು ಬಿಟ್ಕೊಳ್ತದಲ್ವಾ, ಅದಕ್ಕೆ ಬೆಲ್ಲ ನೀರು ಎಕ್ಸ್ಟ್ರಾ ಬೇಡ. ಇದನ್ನು ಎಷ್ಟು ದಿವಸ ಸಹ ಇಡ್ಬೋದು ಅಂತೇಳಿ ಹಾಗೆ. ಮತ್ತೆ ನೋಡಿ, ನೀವು ಸಕ್ಕರೆ ಹಾಕಲಿಲ್ಲ, ಬೆಲ್ಲ ಹಾಕಿದ್ರಿ. ಬೆಲ್ಲ ಹಾಕಿದ್ದೇನೆ, ಅಂದರೆ ಆರೋಗ್ಯದ ದೃಷ್ಟಿಯಿಂದ ಬೆಲ್ಲ ಹಾಕಿದ್ದೇನೆ. ಸ್ವಲ್ಪ ನೀರು ಬಿಟ್ಕೊಳ್ತದೆ. ಅಂದರೆ ಎಷ್ಟು ತೆಳ್ಳಗಿದ್ರೆ ನಮಗೆ ಸ್ವಲ್ಪ ಸ್ಮೂತ್ ಆಗಿ ಸಿಗ್ತದೆ ಬಿಸ್ಕಿಟ್, ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಆಗ್ತದೆ. ಈಗ ನೋಡಿ ಕರಗಿದೆ, ಸ್ವಲ್ಪ ನೀರಿನ ಅಂಶ ಬರುತ್ತೆ. ಹೌದು. ಇನ್ನು 2 ಮಿಕ್ಸ್ ಆಗ್ತಾ ಉಂಟು. ಸಂಪೂರ್ಣ ಮಿಕ್ಸ್ ಆದ ನಂತರ ಅದು ಟೇಸ್ಟ್ ಬರ್ತದೆ. ಸ್ವಲ್ಪ ಸ್ವೀಟ್ ಇಷ್ಟ ಇದ್ದವರು ಜಾಸ್ತಿ ಬೆಲ್ಲ ಹಾಕ್ಕೊಳ್ತಾರೆ. ನಾನಂದರೆ ಅಳತೆಗೆ ಯಾವಾಗಲೂ 1 ಕಪ್ ಗೋಧಿ ಹಿಟ್ಟು ಹಾಕಿದರೆ ನಾವು ಅರ್ಧ ಕಪ್ ಬೆಲ್ಲ ಹಾಕೋದು. ಆ್ಯಕ್ಚುಲಿ ಬೆಲ್ಲ ಜಾಸ್ತಿ ಬೇಕು ಅಂತಿಲ್ಲ ಈ ಥರ ಸ್ವೀಟ್ ಮಾಡುವಾಗ. ಹೌದು, ಅಂದರೆ ಅದು ಟೇಸ್ಟ್ ಇರ್ತದೆ. ಯಾಕೆಂದರೆ ತುಪ್ಪದ ಫ್ಲೇವರ್ ಜಾಸ್ತಿ ಇರುವಾಗ ಸ್ವಲ್ಪ ಬೆಲ್ಲ ಕಡಿಮೆ ಆದರೆ ಸಹ ಟೇಸ್ಟ್ ಇರ್ತಲ್ಲ, ತಿನ್ಬೋದು. ಈಗ ನಾವು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೊಳ್ಳೋಣ. ಪರಿಮಳಕ್ಕೆ ಏಲಕ್ಕಿ ಪೌಡ್ರು. ಗ್ಯಾಸ್ ಆಫ್ ಮಾಡಿಬಿಡ್ಬೋಣ. ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದು. ರೆಡಿ ಆಗಿದೆ. ಆಫ್ ಮಾಡಿ. ಓಕೆ, ಸ್ವಲ್ಪ ಹಾಗೆ ಬಿಸಿಯಲ್ಲಿ ನೀವು. ಹೌದು, ಅದರ ಬಿಸಿಯಲ್ಲೇ ಕರಗ್ತದೆ. ಇಲ್ಲಾಂದರೆ ಕರಟಿ ಹೋದರೆ ಅದರ ಸ್ಮೆಲ್ಲೇ ಬೇರೆ ಬರ್ತದೆ ಅಲ್ವಾ. ಅದಕ್ಕೆ ಈ ಥರದ್ದು ನಾವು ಜಾಸ್ತಿ ತುಂಬ ಬಿಸಿ ಮಾಡಬಾರ್ದು, ಫ್ಲೇಮ್ ಹೈ ಇರಬಾರ್ದು. ಈಗ ತಟ್ಟೆಗೆ ಒಂಚೂರು ತುಪ್ಪ ಸವರಬೇಕು. ಈಗ ಬಿಸ್ಕೆಟ್ ರೆಡಿ ಮಾಡ್ಕೊಳ್ಳುವ ಟೈಮಾ? ಹೌದು. ಓಕೆ, ಗಟ್ಟಿಯಾಗುವ ಮೊದಲು ಇದಕ್ಕೆ ಸೇರಿಸುವ. ಅದು ಬಿಸಿ ಬಿಸಿ ಮಾಡ್ಕೊಳ್ಬೇಕಲ್ಲ? ಹೌದು. ಈಗ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೇನೆ. ಓಕೆ, ಸ್ವಲ್ಪ ಫಾಸ್ಟಾಗಿ ಮಾಡಬೇಕಾಗ್ತದೆ. ಇಲ್ಲಿ ನಾವು ಮೊದಲು ಈ ಎಳ್ಳು, ಯಾಕೆಂದರೆ ಇದು ಮಕ್ಕಳಿಗೆ ಒಂದು ಅಟ್ರಾಕ್ಷನ್ ಆಗುವ ಹಾಗೆ. ಹೌದು, ಚೆನ್ನಾಗಿರುತ್ತಲ್ಲ, ಅದಕ್ಕೆ ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಳ್ತಿದ್ದೇನೆ. ಅದು ತುಂಬ ತಣ್ಣಗೆ ಆದ ನಂತರ ಆ್ಯಡ್ ಮಾಡಿದರೂ ಅದಕ್ಕೆ ಅಂಟ್ಕೊಳ್ಳೋದಿಲ್ಲ. ಅದಕ್ಕೆ ಬಿಸಿ ಬಿಸಿ ಇರುವಾಗ
ಸೇರಿಸ್ಕೊಳ್ತಿದ್ದೇನೆ. ಓಕೆ ಓಕೆ ನೋಡಿ ಚೆನ್ನಾಗಿ ಕೂತಿದಲ್ಲ. ಹೌದು, ಆ್ಯಕ್ಚುಲಿ ಇದನ್ನು ಮಾಡುವಾಗ ಕೈಯಲ್ಲಿ ಕೂಡ ತಟ್ಕೊಳ್ಬೋದು, ಕೈಯಲ್ಲಿ ತಟ್ಕೊಳ್ಬೋದು. ಹಾಂ, ಚೆನ್ನಾಗಿ ಕೂರ್ತದೆ. ಕೈಯಲ್ಲಿ ಒಮ್ಮೆ ತಟ್ಟಿ ನೋಡುವ. ನಾವು ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿದ್ವಿ, ಸ್ವಲ್ಪ ನೀರಾದ್ರೆ ಕರೆಕ್ಟ್ ಒಳ್ಳೆ ಕೂರುತ್ತಲ್ಲ. ಯಾಕೆಂದ್ರೆ ಇದನ್ನು ಬಿಸ್ಕಿಟ್ ಆದ್ರಿಂದ ತುಂಬಾ ಗಟ್ಟಿ ಆದ ನಂತರ ಕಟ್ ಮಾಡ್ಲಿಕ್ಕೆ ಶೇಪ್ ಚೆನ್ನಾಗಿ ಬರ್ಲಿಕ್ಕಿಲ್ಲ ಅಂತ ಬಿಸಿಯಲ್ಲಿ ಇರುವಾಗಲೇ ರೌಂಡ್ ರೌಂಡ್ ಮಾಡ್ಕೊಳ್ಬೇಕು. ಓಕೆ, ನೀವು ಈ ತರ ಒಂದು ಮುಚ್ಚಳ ಟೈಪ್ ಹೌದು, ಮುಚ್ಚಳ ಯಾವ ಸಹ ಆಗ್ಬೋದು, ಆದ್ರೆ ನಾನು ಇಲ್ಲಿ ಒಂದು ಮುಚ್ಚಳ ಯೂಸ್ ಮಾಡ್ಕೊಂಡಿದ್ದೇನೆ. ಅದು ಹೀಗೆ ನಾವು ಬಿಸಿಗೆ ಮಾಡುವಾಗ ಅದು ಅಂದ್ರೆ ಬಿಸಿಯಾಗಿ ಮಾಡಿದ್ರೆ ಮತ್ತೆ ನಮ್ಗೆ ತೆಗಿವಾಗ ಶೇಪ್ ಅಲ್ಲೇ ಬರುತ್ತಲ್ವಾ. ಇಲ್ಲದಿದ್ರೆ ನಮ್ಮ ಕಟ್ಟಿಂಗ್ ಯಾವ ಯಾವ ರೀತಿಯಲ್ಲಿ ನಡೆದ್ರೆ ಅದಕ್ಕೋಸ್ಕರ ರೌಂಡ್ ರೌಂಡ್ ಈಗಲೇ ಮಾಡುದು. ಮಕ್ಕಳೆಲ್ಲ ಇದ್ರೆ ನೋಡಿ, ಅವರಿಗೆ ಒಂದೇ ತರದ್ದು ಬೇಕು ನೋಡಿ. ಹೌದು, ಹಾಗೆ ಈ ತರ ನಮ್ಗೆ ಸಹ ಒಂದು ಮಾಡಿದ ಫುಡ್ ಒಂದೇ ರೀತಿ ಇದ್ರೆ ನಮಗೂ ಖುಷಿ ಆಗ್ತದೆ. ಇಲ್ಲಂದ್ರೆ ಫುಡ್ ಎಷ್ಟೇ ಟೇಸ್ಟ್ ಇದ್ರೆ ಸಹ ನಿಮ್ದು ಪ್ರೆಸೆಂಟೇಶನ್ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ ಅಲ್ವಾ. ಅಳತೆ ಈಗ ಸರಿ ಇರ್ಬೋದು, ಇಲ್ಲಿಗೆ ಫಿನಿಶ್ ಆಗಿದೆ. ಮಿಡಿಲ್ ಅಲ್ಲಿ ಒಂದು ಸ್ವಲ್ಪ ತಣ್ಣಗೆ ಆದ ನಂತರ ತೆಗೆದು ಸಪರೇಟ್ ಮಾಡ್ಕೊಳ್ಳೋದು. ಹೌದು, ಓಕೆ. ಈಗ ಸರ್ವ್ ಮಾಡುವ ಟೈಮ್ ಸರ್ವ್ ಮಾಡೋದಲ್ಲ, ಸರ್ವ್ ಮಾಡೋದು. ಎಸ್, ನಿಧಾನಕ್ಕೆ ತೆಗಿಬೇಕಲ್ಲ. ನಾವು ಈಗ ಸ್ವಲ್ಪ ಬೇಗನೆ ತೆಗೆದ್ವಿ, ಇನ್ನೂ ಸ್ವಲ್ಪ ಟೈಮ್ ತಗೊಂಡ್ರೆ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತದೆ. ಹೌದು, ಓಕೆ. ಓಕೆ, ಈಗ ನಾವು ಮಾಡಿದ ಗೋಧಿ ಹಿಟ್ಟಿನ ಬಿಸ್ಕೆಟ್ ಸ್ವಲ್ಪ ಟೈಮ್ ತಗೊಂಡ್ರೆ ಇನ್ನೂ ಸಹ ಡ್ರೈ ಆಗಿ ಚೆನ್ನಾಗಿ ಬರ್ತಿತ್ತು. ಆಲ್ಮೋಸ್ಟ್ ಚೆನ್ನಾಗಿ ಬಂದಿದೆ, ಬಿಸಿ ಬಿಸಿ ಉಂಟು. ಈಗ ನಾರ್ಮಲ್ ಆಗಿ ಬಿಸ್ಕೆಟ್ ಎಲ್ಲ ನಾವು ಅಂಗಡಿಯಲ್ಲಿ ತಗೊಳ್ಳುವಾಗ ಡ್ರೈ ಆಗಿರ್ತದೆ. ನೋಡಿ ಇವತ್ತು ನೋಡಿ ಸ್ಪೆಷಲ್ ಆಗಿ ಬಿಸಿ ಬಿಸಿ ಬಿಸ್ಕೆಟ್ ಎಲ್ಲ ಗೋಧಿ ಹಿಟ್ಟಿನ ಬಿಸ್ಕೆಟ್. ಮೇಲ್ಗಡೆ ನೀವು ಏನು ಎಳ್ಳು ಎಲ್ಲ ಹಾಕಿದ್ದೇವೆ. ಯಾಕೆಂದ್ರೆ ಅದು ಎಳ್ಳು ಆಕ್ಚುಲಿ ಅದರಲ್ಲಿ ಕ್ಯಾಲ್ಸಿಯಂ ಅಂಶ ಇದೆ. ಮಕ್ಕಳಿಗೆ ಸುಮ್ಮನೆ ಎಳ್ಳು ಕೊಟ್ರೆ ತಿನ್ನಲ್ಲ. ಅದಕ್ಕೆ ಬಿಸ್ಕೆಟ್ ಜೊತೆಗೆ ಹಾಕಿದ್ರೆ ಆರೋಗ್ಯಕ್ಕೂ ಒಳ್ಳೇದು ಅಂತ. ಚೆನ್ನಾಗಿರುತ್ತಲ್ಲ. ಓಕೆ, ಟೇಸ್ಟ್ ನೋಡೋದಾಗಿದ್ರೆ ಈಗ ಓಕೆ ಭಾರತ ಮ್ಯಾಮ್ ಸಾಕಾಗಿರುವಂತಹ ಗೋಧಿ ಹಿಟ್ಟಿನ ಬಿಸ್ಕೆಟ್ ಅಂತೂ ರೆಡಿ ಮಾಡಿಕೊಡ್ತಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಗೋಧಿ ಹಿಟ್ಟಿನ ಬಿಸ್ಕೆಟ್ ತಯಾರಿಸುವ ವಿಧಾನ: ಮೊದಲಿಗೆ 4 ರಿಂದ 5 ಚಮಚದಷ್ಟು ತುಪ್ಪವನ್ನ ಬಿಸಿ ಮಾಡಿಕೊಂಡು ಅದೇ ಪ್ರಮಾಣದಲ್ಲಿ ಗೋಧಿ ಹಿಟ್ಟನ್ನು ಹಾಕಿ ಹುರಿಯಿರಿ. ನಂತರ ರುಚಿಗೆ ಅನುಸಾರವಾಗಿ ಬೆಲ್ಲ ಹಾಕಿ ಒಟ್ಟಿಗೆ ಹುರಿಯಿರಿ. ಬೆಲ್ಲ ಕರಗಿದ ನಂತರ ಏಲಕ್ಕಿ ಪುಡಿ ಉದುರಿಸಿ ಬೆಂಕಿ ಆರಿಸಿಕೊಂಡು ತುಪ್ಪ ಸವರಿದ ತಟ್ಟೆಗೆ ಹುರಿದಿಟ್ಟ ಮಿಶ್ರಣವನ್ನ ಹಾಕಿ ಮೇಲಿನಿಂದ ಬಿಳಿ ಎಳ್ಳನ್ನು ಉದುರಿಸಿ ತಟ್ಟಿಕೊಳ್ಳಿ. ಸ್ವಲ್ಪ ಬಿಸಿ ಇರುವಾಗಲೇ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಳ್ಳಿ. ಈಗ ರುಚಿಕರವಾದ ಗೋಧಿ ಹಿಟ್ಟಿನ ಬಿಸ್ಕೆಟ್ ಸವಿಯಲು ಬಲು ರುಚಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.